ಪಿಲಾರ್ ದಾರಂದ ಬಾಕಿಲ್ ಸೀಲ್ ಡೌನ್ ಆಯ್ನ ಹಿನ್ನೆಲೆಡು ಸೋಮೇಶ್ವರ ಪುರಸಭೆಟ್ ವಿಶೇಷ ಸಮಾಲೋಚನಾ ಸಭೆನು ಗುರುವಾರ ವಯ್ಯಗು ಶಾಸಕರು ಶ್ರೀ ಯುಟಿ ಖಾದರ್ನ ಮುತಾಲಿಕೆ ನಡಪಾಯಿರು. ಈಗ ಎಷ್ಟು ಮನೆ ಕಂಟೈನ್ಮೆಂಟ್ ಒಳಗಡೆ ಇದೆ? 95. ಈಗ ಮುಖ್ಯವಾಗಿರುವಂಥದ್ದು ಈ ಸಂದರ್ಭದಲ್ಲಿ ನಾವೀಗ ಕಂಟೈನ್ಮೆಂಟ್ ಮಾಡುವಾಗ ಸ್ವಲ್ಪ ಮಟ್ಟಿನ ಒಂದು ಹೋಗಿದ್ದಾರೆ, ಬರೋರಿಲ್ಲ ಬಂದಿದ್ದಾರೆ, ಬೇರೆ ಕಡೆ ಆಗಿಲ್ಲ. ಅಲ್ಲಿ ಬರುವ ಮುಂಚೆ ಯಾರಿಗೆ ಗೊತ್ತಾಗುವ ಮುಂಚೆ ಲಾಕ್ಡೌನ್ ಆಗಿ ಹೊರಗಿದ್ದವರು ಹೊರಗಿದ್ದವರು ಹೊರಗೆ ಇಲ್ಲಿ ಸಮಯ ಸಿಕ್ಕಿದ ಕಾರಣ ಇಲ್ಲಿ ಲಾಕ್ಡೌನ್ ಆಗ್ತದೆ ಅಂತ ಗೊತ್ತಿದ್ದ ಕಾರಣ ಯಾರೆಲ್ಲ ಅಂತ ಇದಕ್ಕೆ ಹೋಗಿರ್ಬೋದು ವಿಚಾರ ಸಂಬಂಧಪಟ್ಟ ಹಾಗೆ. ಅದು ಯಾರು ಹೋಗಿದ್ರು ಕೂಡ ಅವರು ಮತ್ತೆ ಟೆಸ್ಟ್ ಮಾಡಿಸ್ಬೇಕು ಬೆಟರ್. ನಿಮ್ಗೆ ಗೊತ್ತಿದ್ರೆ ಕೆಲವರು ಅಂಗಡಿ ದೂರ ಇರ್ತದೆ, ವಿಚಾರ ದೂರ ಇರ್ತದೆ, ಅದು ಸರಿ. ಆದರೆ ಸ್ವಲ್ಪ ಲೈಟಾಗಿ ತಗೊಳ್ಳೋದು ಬೇಡ ಅಲ್ವಾ? ಅವರೊಂದು ಟೆಸ್ಟ್ಗಳು ಪಡೆದೊಂದು ಮೊದಲ ಒಂದು ಆಗಬೇಕು. ಈಗ 203 ಯಾರು ಜ್ವರದವರು ಅಥವಾ ಬೇರೆ ಯಾರು ಎಷ್ಟು ಜನ ಇದ್ದಾರೆ? ಎಷ್ಟು ಹೆರಿಗೆ ಅವರು ಎಷ್ಟು ಪ್ರೆಗ್ನೆಂಟ್ ಸೋದರ ಎಷ್ಟು? 4 ಜನ. ಅವ್ರದ್ದು ಸ್ವಲ್ಪ ಐಡೆಂಟಿಫೈ ಮಾಡಿದ್ದೀವಿ. ಸೀನಿಯರ್ ಸಿಟಿಸನ್ ಎಷ್ಟಿದ್ದಾರೆ? ಅವರು 79 ಜನ ಸೀನಿಯರ್ ಸಿಟಿಸನ್ ಇದ್ದಾರೆ. ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀರಾ? ಅವರಿಗೆ ಸಾಮೂಹಿಕವಾಗಿ ಒಂದು ರ್ಯಾಂಡಮ್ ಆಗಿ ತೆಗೆಯೋದು ಸರ್. ಅಂದರೆ ಎಲ್ಲ ಅಂತ ಅಲ್ಲ, ಒಂದು ILI ಸಿಂಟಮ್ಸ್ ಇರುವುದು ಎಲ್ಲಿ ಕಂಟೈನ್ಮೆಂಟ್ ಈಗ ಬರೋದಿಲ್ಲ, 12th ಡೇಗೆ ಬರುತ್ತೆ. ಮತ್ತು ಬೇರೆ ಇಂಟೆನ್ಸಿಫೈಡ್ ಬಫರ್ ಝೋನ್ ಅಂತ 1 ಕಿಲೋಮೀಟರ್ ರೇಡಿಯಸ್ ಬರುತ್ತೆ ಸರ್. ನೆಕ್ಸ್ಟ್ ಆ ಇಂಟೆನ್ಸಿಫೈಡ್ ಬಫರ್ ಝೋನಲ್ಲಿ ಅದು ಕೂಡ ಹಾಗೆ ILI ಸಾರಿ ಸಿಂಟಮ್ಸ್, ಯಾರಾದರೂ ಶೀತ ಕೆಮ್ಮು ಜ್ವರ ಲಕ್ಷಣ ಇದ್ದವರು ಯಾರಾದರೂ ಇದ್ದರೆ ಅವ್ರದ್ದು ಸ್ವಾರ್ ಮಾಡಲಿಕ್ಕೆ ಬರುತ್ತೆ ಸರ್. ಅದರ ಹೊರಗಡೆ 1 ಕಿಲೋಮೀಟರ್ ಮತ್ತೆ 5 ಕಿಲೋಮೀಟರ್ಸ್ ಜಸ್ಟ್ ಸರ್ವೆಲೆನ್ಸ್ ಅಷ್ಟೇ, ಬೇರೆ ಇಲ್ಲಿ ಮಾಡ್ತು ಬೆಟರ್. ಕಂಟೈನ್ಮೆಂಟಿಗೆ ನೀವು 12th ಡೇ ಎಲ್ಲರಿಗೆ ಮಾಡ್ತೀರಿ, ಹೌದಾ? ಅಂದರೆ ಮೇಜರ್ ಆಗಿ ಅಲ್ಲಿ ಒಂದು ಈ ಬಫರ್ ಝೋನಲ್ಲಿ ಒಂದು 1 ಕಿಲೋಮೀಟರ್ ರೇಡಿಯಸ್ನಲ್ಲಿ ಒಂದು ಸಾಮೂಹಿಕವಾಗಿ ಯಾರಿಗೆ ಬೇಕು ಅವರಿಗೊಂದು ರ್ಯಾಂಡಮ್ ಅಲ್ಲಿ ಮಾಡೋದಕ್ಕೆ ಒಂದು ಮಾಡಿಸ್ಬೇಕು. ಸ್ಯಾಂಪಲ್ ಸರ್ವೆ ಥರ ಅದನ್ನು ನೋಟ್ ಮಾಡಿ, ಅದನ್ನು ಆಫ್ಟರ್ 1 or 2 ಡೇ 2 ದಿವಸ ಇದಾಗುತ್ತೆ. ಕ್ಲೋಸ್ ಆದ ಕಾರಣ ಕೆಲವೊಂದು ಸಮಸ್ಯೆಗಳಾಗ್ತದೆ. ದೈನಂದಿನ ದಿನ ಸಿಗಲು ಇನ್ನಿತರ ಸಮಸ್ಯೆ ಆಗುವಂಥ ಕೆಲವೊಂದು ವಿಚಾರ ಸಂಬಂಧಪಟ್ಟ ಆ ಲೋಕಲ್ಸ್ ತಾವೇಳಿ ಯಾರು ಏನು ಸಮಸ್ಯೆ ಅಂತ ಪಲ್ಲೆ ಸಮಸ್ಯೆ ಪೇರು ಬರುತ್ತೆ ಹೇಳಿ ಅಂತ ಇದಾದ್ರೆ ಅವರಾದ ಯಾರು ವಿಷಯ ಗೊತ್ತಾಯ್ತಾ? ನೀವು 95 ಅನ್ನು ನೀವು ಸ್ವಲ್ಪ ಡಿವೈಡ್ ಮಾಡಿ ಮನೆಯವರಿಗೆ ಅವಾಗ ಹಾಲು ಏನು ಬೇಕಾದರೆ ಅವ್ರು ನಿಮಗೆ ಹೇಳ್ತಾರೆ. ನೀವು ಅಂಗಡಿಯವರಿಗೆ ಅವನಲ್ಲಿ ಗೇಟ್ ಅಂತ ತಂದರೆ ನೀವು ಅಲ್ಲಿ ಮನೆಯಲ್ಲಿ ಮುಟ್ಟಿಸ್ಬೇಕು. ಅಲ್ಲಿ ಒಳಗಿದ್ದವ್ರು ಯಾರು ಅಲ್ಲಿಲ್ಲ, ಕಂಟೈನ್ಮೆಂಟ್ ಒಳಗಿದ್ದ ಅಲ್ಲಿ ಕೂಡ 4 ಜನ ಬೇಕು ಇದರ ಹತ್ರ ನೀವು ಬರಲಿಕ್ಕೆ. ಅರ್ಥ అయితే ಸ್ವಲ್ಪ ತೆಂಗಿನ ಉಳ್ಳಾಗಡ್ಡಿ ಉಂಟು. ಆ ಉಳ್ಳಾಗಡ್ಡಿ 4-10 ಜವನ ಮಾಡಿದ ಬೋರ್ಡು ಆ ಜವನ ತಾಯಿನ ಬಂದ ದಿಗ್ಲೆ ಒಂದು ಅದೇ ಪೇರ್ ದಿಗ್ಲೆ ಹಂಚಿ ಹೋಯ್ದ ದಿಗ್ಲೆ ಓಡಿ ಮುಟ್ಟ ಗಡು ನೆಟ್ಟ ಮುಟ್ಟ ಮಾತ್ರ ಹೋಗ್ಲಿ ಅತ್ತ ಇತ್ತೆ ಓವನ್ ಇಲ್ಲದ ದಾದಲ್ಲಿ ಬೋರ್ಡು ಬಂತು ಎಮರ್ಜೆನ್ಸಿ ಅದು. ಅಪ್ಪ ಅವ್ರು ಹೇಳ ಪಡ್ಕೊಡಿ 10 ಜನ ಬೈದೇವೆ ಜೋಕ್ಲಿ ಬೋರ್ಡಪ್ಪ ಅರ್ಜೆಂಟ್ ನೆಟ್ಟು ಹೆಂಗೆ ಬಿದೇ ಬೈರಪ್ಪ ಅದನ್ನು ಪ್ರತಿಯೊಂದು ಗೇಟ್ಸಲ್ಲಿ ಬೈರಪ್ಪ ಇಜ್ಜಿ ಅಪ್ಪಾಗ 5 ಹೆಚ್ಚಿನಾಗ ಮಿನಿ ಪಂಡ 5 ಮಕ್ಕಳಿಗೆ ಅಂಗಡಿ 1 ಪೇ ಅಂಗಡಿ ತಗೊಂಡು ಬರೀ 5 ದೀಪೆ ಓಲು ಗೇಟ್ದಾಗ ಆಗ್ಬೋದು ಆಗ್ಲೇಬೋದು. ಕೊಟ್ಟು 1-2 ದಿನ ಮಾಡಲೇ ಇದು 20 ದಿನ ಅಂತ ಖುಷಿ ಆಗ್ಬೋದು. 14 ಬಸ್ 14 ಅದೇ 14 + 14
ಇದು ರೀತಿ ಹತ್ತು 28 days. ನಿಂಗಳ ಕರೆಕ್ಟ್ ಕೊಡು ಕ್ಲಾರಿಟಿ 28 days. మరి దాని ಗೊತ್ತಂದ್ರೆ ಜನಕ್ಲೆಗೆ ಸರಿ ಫಸ್ಟೇ ಮಾಡೋದು ಇಂದು 14 ಪ್ಲಸ್ 14 28 ದಿನ ನೀವು ನಿತ್ಯ 14 ದಿನ ಬಂದವರ ಸಮಾಧಾನ ಆಗ್ರಿ ನಾನು ಅಕ್ಕನು ಪೂರ 14 ಮೈಂಡ್ ಸೆಟ್ ಆದ ನೀವು 14 ದಿನ ನನ್ನ 14 ಬೆಚ್ಚ ಸರ್ ಅಪ್ಪಿರ ನಿತ್ಯ ನಾನು ಮಾಡೋದು 14 ಪ್ಲಸ್ 14 ಆಯ್ತು ತುಂಬ ಗೈಡ್ಲೈನ್ಸ್ ಚೇಂಜ್ ಅಂದ್ರೆ ಚೇಂಜ್ ಈಗ ಅದು ಎಲ್ಲದಾಗಲೇ ನೋಡು ಇಂದು ಮುಂತಾದ ಇಲಾಖೆ ಕೈಟ ಪಂಚಾಯತ್ ನಗರಸಭೆದ ಕೈಟ ಜಿಲ್ಲಾ ಕೈಟದ ಅಲೆಜ್ಜಿ ಇನ್ನು ಬೆಂಗಳೂರುದಾದ ಆದೇಶ ಬರ್ಕೊಂಡು ಐಟಮ್ ಇತ್ತು ಅವಲಂಬಿತವಾದ ಇಟ್ಕೊಂಡು ಸ್ಟಾರ್ಟಿಂಗ್ ಇದ್ದದ್ದು 14 ದಿವಸ ಯಾಕೆ ಅಲ್ಲಿಂದ ಗೈಡ್ಲೈನ್ಸ್ 14 ದಿವಸ ಇದೆ ಎಲ್ಲರಿಗೂ ಕೂಡ 14 ದಿವಸ ಅದನ್ನು 20 ದಿವಸ ಅದನ್ನು ಸೋಂಕು ಪತ್ತೆ ಹಚ್ಚಿದ ಕಾರಣ ಅಲ್ಲಿ ಮತ್ತೆ ಚೇಂಜ್ ಮಾಡಿದ್ವಿ 14 ದಿವಸ 22 ದಿವಸ ಮಾಡಿ ಅಂದೇವೆ ಸೊ ಈಗಿನ ವಿಚಾರ ಪ್ರಕಾರ ಇನ್ನು 28 ದಿವಸ ಅಲ್ಲಿ ಕಂಟೈನ್ಮೆಂಟ್ ಆಗಿದ್ದ ಹೊರಗಿದ್ದವರು ಹೊರಗೆ ಬರಲಿಕ್ಕೆ ಆಗುವುದಿಲ್ಲ ಇದರಲ್ಲಿ ಸೊ 28 ದಿವಸಕ್ಕೆ ಅವ್ರು ಮೈಂಡ್ ಸೆಟ್ ಮಾಡಿ ಇಡಬೇಕು ಸೊ ಅಲ್ಲಿಗೆ ಒಂದು ಹಾಲು ಫುಡ್ ಸಪ್ಲೈಸ್ ಅಲ್ಲಿಗೆ ಬೇರೆ ಅಡಿಗೆ ಬರ್ತದೆ ಓಕೆ ಅದೊಂದು ಒಳ್ಳೆ ಸಪ್ಲೈ ಮಾಡ್ಬೇಕು ಪಾಸ್ ಕೊಡೋದು ಪಾಸ್ ಮಾಡ್ತಾರೆ ಕಂಟೈನ್ಮೆಂಟ್ ಝೋನಲ್ಲ ಆ ರೋಡ್ ಹತ್ರ ಎದ್ದಿದ್ದಾಗಲಿ ಆ ರೋಡ್ದಲ್ಲಿ ಲಂಚಿನ ಸಪ್ಲೈ ಮಾಡ್ಬೋದು ಓಕೆ ಇದು ಈ ಫುಡ್ ಐಟಮ್ಸ್ ಕೊಡಿ ಅದೇ ಕನ್ನಡಕ್ಕೆ ಏನಾದ ಬೋರ್ಡ್ ಬಂದಿದೆ ಸರಿ ಆಯ್ತು ಅದು ಬೆಟರ್ ಅಲ್ಲ ಈಗ ನಾನು 10-15 ಮನೆಗೆ ಒಬ್ಬರನ್ನು ಮಾಡಿ ಅದೇ ವ್ಯಾಪ್ತಿಯಲ್ಲಿ ಇಲ್ಲ ಮುಟ್ಟ ಪಂದ್ಯದ 5-2 ಜನ ನಮ್ಮದು ಇಲ್ಲ 5-2 ಜನ ಅಟ್ಲೆ ಮಂತಂಡ ಅವು ಭಾಳ ಸುಲಭ ಹೋಗ್ಲಿಕ್ಕೆ 1-2 ದಿನ ಅವ್ರ ಎಲ್ಲ ಮಾಡ್ಕೊಳ್ಳಿ 20 ಮೇಲೆ ಸಿಸ್ಟಮ್ ನಿಂತು ಮಂತಿದಿಂದ 20 ಮನೆ ಬಂದು ಹಾಕೊಂಡು ಮಲ್ಪೇರು ಆಯ್ ಮುಕ್ಕಳೆ ಬಂದ ಬಂದು ಅಂತ ಹೇಳ್ಬೋದು ಮುಟ್ಟ ಅವಾಗ ಮಲ್ಕೊಂಡಿದ್ದೆ ಫುಲ್ಲು ಅದ್ರಲ್ಲಿ 10 ಜನ ನಮಗೆ ಮಲ್ಬೋದು ಸೊ ಅಂತರ ಅಂಗಡಿಯಲ್ಲಿ ಸಾಮಾನು ಬರ್ಬೋದು ಅಲ್ಲಿ ಸಾಮಾನು ಬರ್ಬೋದು ನಿಂದು ಬರ್ಬೋದು ಮೀನು ತಂದಿದ್ದು ಆಯ್ತು ಕಾಡು ಕೊಡ್ತು ಮಾಡ್ಬೋದು ಮನೆ ಖರ್ಚಿದ್ದ ಆಗ್ಬೋದು ಅಂದೇ ಒಂದು ವೇಸ್ಟ್ ಮಾಡ್ಬೋದು ಸೀಲ್ ಡೌನ್ ಆಯ್ನ ದಾರಂದಬಾಕಿಲ್ ಪಿಲಾರ್ ಪರಿಸರಡ್ ಸೊಂಪತೈನ ಇಲ್ಲು 10 ವಾಣಿಜ್ಯ ಮಳಿಗೆಲು ಉಂಡು ಸೀಲ್ ಡೌನ್ ದಾತ್ರ ಈ ಪರಿಸರದ ಇಲ್ಲದಕ್ಲೆಗ್ ಇತ್ತೆ ಇಲ್ಲರ್ದು ಪಿದೆ ಬರಂದಿನ ಪರಿಸ್ಥಿತಿಯ ಬಗೆಟೆ ಸಭೆಟು ಪಾತ್ರಕತೆ ನಡೆತಲು ದಾದ ಅಂಗಡಿ ಅವ್ರಿಗೆ ಐಕ್ಯದಾರ ಫ್ರೀದಾರ ನಿಪುಂಚಿ ದುಂಬದ ಲೆಕ್ಕನೆ ದುಮ್ಮಿಂಚ 19 ಅಂಚಿನ ಅಂಚೆ ಈ ಸ್ವಲ್ಪ ಇಲ್ಲ ಅಂಚೆ మరి ಕಷ್ಟದ ಇತ್ತಂದ ಅట్లా దాని లిస్ట్ కొట్లే అలానే మైండ్ నుంచి ఉండితే కాబట్టి మొత్తం పూర గవర్నమెంట్ కొట్టుకుంటే వన సిద్ధం అంచే ముందు అంచే మన టీవీ పేపర్ అంచే పేపర్ అంచే వచ్చినాయి అక్కడ అంచ ఏం లేదు అట్లా జరగమంట ಇತ್ತ ಈಗ ಓಡ್ ಮಾತ್ರ ಅಕ್ಕಲತ್ತು ಆರ್ಡರ್ ಮಾಡಿ ತೆತ್ತೋಡ ಹೌದಾಗ ದುಮ್ಮದ ಅಂಗಡಿ ನಿಂತೇವೆ ಅಕ್ಕಲಕ್ಕೆ ಒಂದು ವಿಚಾರ ಆದರೆ ಕೆಲವು ಇಲ್ಲಾಡು ಈ ಒಂದು ದಿನ ಕೆಲಸ ಹೋದಿನಪ್ಪ ಸಮಯಾಡು ಅಂಚಿನ ಒಂದು ಕಷ್ಟದ ನೀನು ಒಳ್ಳೆ ಇಲ್ಲಿತ್ತು ಬಂದ ಆಯ್ತು ನೀವು ಪಟ್ಟಿದ ಅದನ್ನು ಮಲ್ತಿಂದ ಅದನ್ನ ಸಾಕಾರ ಗೊಬ್ಬನ ಕೊರೋಳಿ ಅದನ್ನ ನೀವು ಪ್ಲಾನ್ ಮಾಡಿದ್ರೆ ಕೂಡ ಇಲ್ಲದಕ್ಕೆ ಒಂದು ಟೈಪ್ ಒಂದು ವ್ಯವಸ್ಥೆ ಮಲ್ಕೊಳ್ಳಿ
ಅದಕ್ಕೆ ಬತ್ತಂಡ ದಾದಪ್ಪ ಅಂತ ತೂಕ ವಿಚಾರ ನಡೆದ ಹರಿಯಾಣ ದಾದ ವ್ಯವಸ್ಥೆ ಬಂದಾಗ ಅಕಲೆ ಅಸೋಸಿಯೇಷನ್ ದ ಪೊಲೀಸ್ ಹೇಳಿದ್ದು ಅಕಲೆ ಬೇರೆ 4 ಇಲ್ಲ ಪಾಕಿಸ್ತಾನ 4 ಇರ್ತಂದು ಅಕಲೆ ಪೂರ ಮಧ್ಯ ಅಂತ್ಯವಸ್ಥೆ ಮೂಲ ಮನ್ಪಗ ಗಂಟೆ ಅಂತ ಈ ಕಂಟೈನ್ಮೆಂಟ್ ಅಪ್ಪಾಗ ಏನಾರ ಜಾಸ್ತಿ ಚಾರ್ಜ್ ಮಾಡ್ತಾರೆ ದುಮ್ಮದಿಗೆ ಹೇಳ್ತದ ಇಟ್ಟದು ಇತ್ತ ಹಿಂದೆ ನಿನ್ನೆ ಬೇತ ಅಂಗಡಿ ಪೂರ ಬಂದು ಅಂಗಡಿ ಮಾತ್ರ ಓಪನ್ ಅಂಚೆ ಹೋಗಲು ಜಾಸ್ತಿ ಮಲ್ಪೇ ಇಲ್ಲ ನೆಲಕರ ಏನಾದ್ರೆ ಅಂಚಿನ ಏನಾರ ಸುತ್ತಮುತ್ತ ಮಲ್ತೇರು ಬಂಟ ಅದರಲ್ಲಿ ಮಾಹಿತಿ ಕೊಡಲಿ ಅದನ್ನೆಲ್ಲ ನೀವು ಒಂದು ಅಂಗಡಿ ಕರೆಸಿ ಅದು ಓಪನ್ ಇದೆ ಎಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿಸ್ಬಿಡಿ ದಿ ಕಂಡೀಷನ್ ಅಂತೇಳಿ ಸ್ಯಾಮ್ ಅಂದ್ಬಿಟ್ಟು ನಿಮ್ಮ ಅಭಿಪ್ರಾಯ ಮಾಡಲಿ ಒಂದು ಸ್ಯಾಮ್ ಮಾಡ್ಬೋದು ಒಂದೊಂದು ಮನೆಯಲ್ಲಿ ಕೇಳಿದ್ರು 9 ಮನೆಗಳು ಯಾಕೆ ನಾವೇನಾದರೂ ಅವ್ರಿಗೇನಾದರೂ ಒಂದು ರೀತಿಯಿಂದ ಸಹಾಯ ಮಾಡುವಂಥ ಉದ್ದೇಶ ಇದ್ದರೆ ನಾವು 4 ಮನೆಯವರಿಗೆ ಅದೇ ರೀತಿ ಮಾಡೋದು ನೀವು 8 ಮನೆ ಅದೇ ರೀತಿ ಮಾಡಿದ್ರೆ ಪ್ರಾಕ್ಟಿಕಲ್ ಆಗೋದು ಅಲ್ವಾ ಒಂದು ಅರ್ಧ ದಿವಸ ಕೆಲಸ ನಿಮಗೆ ಇದರಲ್ಲಿ 2 ಇದ್ದಿದ್ದು ಯಾರು 4 ಮಿನಿಮಮ್ ಇರ್ಬೋದು ಇದರಲ್ಲಿ 4, 6, 8 4 ಜನ ಇದ್ದಾರೆ 6 ಜನ 8 ಜನ ಇದ್ದಾರೆ ಸರ್ ನಮಗೆ ಕೊಡುವಾಗ ಕೂಡ ಪ್ಲಾನ್ ಮಾಡಲಿಕ್ಕೆ ಈಸಿ ಆಗ್ತದೆ ಶ್ರೀಮಂತ ಅಲ್ಲಿಂದ ಒಂದು 10 ಜನ ಇದ್ದಾರೆ ಸರ್ ಮತ್ತು ನಮ್ಮಲ್ಲಿ ಹತ್ತಿರ ಸೋಮೇಶ್ವರ ಏರಿಗೆ ಸಮಸ್ಯೆಗಳು ನಡ್ಕೊಂಡು ಬರ್ತಾರೆ ಬಿ ಮತ್ತು ಸಿ ಅವರಿಗೆ ಗಾಡಿ ವ್ಯವಸ್ಥೆ ಆಗ್ತದೆ ಅಲ್ಲ ಕೋಟೆಕಾರಲ್ಲಿ 10 ಜನ ಒಂದು ಪಾಯಿಂಟ್ ಇನ್ನೊಂದು ಪಾಯಿಂಟ್ ಎಲ್ಲಿ ಇನ್ನೊಂದು ಪಾಯಿಂಟ್ ಕೊಲ್ಲಿಯದಲ್ಲಿ ಸರ್ ಎಲ್ಲಿ ಜಂಕ್ಷನ್ ಜಂಕ್ಷನ್ 2 ಪಾಯಿಂಟ್ ಬೇರೆ 3 ಪಾಯಿಂಟ್ ಉಂಟಾ ಉಚ್ಚಿಲ್ಲದವರು ಒಂದು ಇದ್ದಾರೆ ಒಂದು ಇಬ್ಬರು ಇದ್ದಾರೆ ಉಚ್ಚಿಲ್ಲದಲ್ಲಿ ಆಯ್ತು 3 ಪಾಯಿಂಟ್ ಸರ್ 9 ಗಂಟೆಗೆ ಪಿಕ್ ಮಾಡುವ 9 ಅಂದ್ರೆ ಸರ್ ನಾವು ಫೀಲ್ಡ್ ಬೇಗ ಸ್ಟಾರ್ಟ್ ಮಾಡ್ತೇವೆ ಬಿಸಿಲು ಆ ಥರ ಉಂಟು ಬೇಗ ಫೀಲ್ಡ್ ಮುಗಿಸಿ ಒಳ್ಳೆದಂತ 8 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ನಾವು ಬೇಗ 6 ಗಂಟೆಗೆ ಮಾಡ್ತೀರಾ ಬೇಡ 8 ಗಂಟೆವರೆಗೆ 6 ಗಂಟೆವರೆಗೆ ಅಡಿಗೆ ಆಗಬೇಕಲ್ಲ ಸರ್ ಅದು ಎಷ್ಟು ಗಂಟೆಗೆ ಅಂತ 8 ಬೇಕು ಗಾಡಿ 8:30ಗೆ ಬರಬೇಕು 8:30ಗೆ ಸ್ಟಾರ್ಟ್ ಮತ್ತೆ ಡ್ರಾಪ್ ಎಷ್ಟು ಗಂಟೆಗೆ ಡ್ರಾಪ್ 1 ಗಂಟೆ 12ವರೆಗೆ ಕ್ಲೋಸ್ ಮಾಡ್ತೀವಿ ಯಾಕಂದ್ರೆ ಮತ್ತೆ ನಮಗೆ ರಿಪೋರ್ಟಿಂಗ್ ಇದೆ ಸರ್ ರಿಪೋರ್ಟಿಂಗ್ ಎಲ್ಲಿ ರಿಪೋರ್ಟಿಂಗ್ ಮಾಡಿ ನಮಗೆ ಮೇಲ್ ಮಾಡಿ ಕಳಿಸ್ಲಿಕ್ಕೆ ಉಂಟು ಮತ್ತೆ ನಮ್ಮ ಕೋಟೆಕಾರಲ್ಲಿ ರಿಪೋರ್ಟಿಂಗ್ ನಾವು ಮಾಡ್ತೇವೆ ನಮಗೆ ಆಶನ್ ಅವರಿಗೆ 12ವರೆಗೆ ವ್ಯವಸ್ಥೆ ಮಾಡಿ ಕೊಡ್ತೇವೆ 8:30 ಪಿಕಪ್ ಮಾಡಬೇಕು 12:00 ಡ್ರಾಪ್ ಮಾಡಬೇಕು ಹೌದು ಸರ್ ಪ್ಲಾಂಟಲ್ಲಿ ಏನೋ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಆ ಥರ ವಾಲಂಟಿಯರ್ಸ್ ಯಾರಿದ್ದಾರೆ ಅವ್ರದ್ದು ನಮಗೆ ಇದನ್ನು ಕೊಡಿ ಸರ್ ಲಿಸ್ಟ್ ಕೊಡಿ ಹೆಸರು ಬೇಕು ಈಗ ಅಲ್ಲಿ ಆ ಕಡೆ ಹತ್ತಿರ ಹೋಗ್ಲಿಕ್ಕೆ ಒಂದು 5 ಜನಕ್ಕೆ ಪಾಸ್ ಇಶ್ಯೂ ಮಾಡ್ತಾರೆ ಅದಲ್ಲ ಯಾರು ವಾಲಂಟಿಯರ್ಸ್ ನೀವು ಈಗ ರೇಷನ್ ಆಗ್ಬೋದು ಹಾಲು ಇನ್ನೊಂದು ಮತ್ತೊಂದು ತಂದು ಕೊಡ್ಲಿಕ್ಕೆ ಒಂದು ಇದು ಮಾಡ್ತಾರೆ ಅವ್ರದ್ದೊಂದು ಲಿಸ್ಟ್ ಕೊಡಿ ವಾಲಂಟಿಯರ್ಸ್ ಯಾರಿದ್ದಾರೆ ಅಂತ ಬೆಟರ್ ಅಂತ ಹೇಳಿದ್ರೆ ಅಲ್ಲಿ ಇದರಲ್ಲಿ ಯಾವುದು ಸ್ಮಾರ್ಟ್ ಸಿಟಿ ಇದರಲ್ಲಿ ಒಂದು ಇದು ಮಾಡಿದ್ರು ವಾಟ್ಸಪ್ ಗ್ರೂಪ್ ಮಾಡಿದ್ರು ಇಲ್ಲಿ ಸ್ವಲ್ಪ ಫ್ಯಾಮಿಲಿಗಳು ಜಾಸ್ತಿ ಇದ್ದಾರೆ ಸೊ ಎಲ್ಲರನ್ನೂ ಸೇರಿಸೋದಕ್ಕಿಂತ ಯಾರು ವಾಲಂಟಿಯರ್ಸ್ ಇದ್ದೀರಿ ಒಳಗಡೆ ಕೆಲಸ ಮಾಡೋರು ಮತ್ತು ಈ ಹೊರಗಡೆ ಕೆಲಸ ಮಾಡೋರು ಆ ವಾಲಂಟಿಯರ್ಸ್ ಒಂದು ಗ್ರೂಪ್ ಮಾಡ್ಕೊಳ್ಳಿ ಅದರಲ್ಲಿ ಎಲ್ಲರೂ ಯಾರು ಚೀಫ್ ಆಫೀಸರು ಮೆಡಿಕಲ್ ಇವರು ನಮ್ಮನ್ನು ಎಲ್ಲರೂ ಆ್ಯಡ್ ಮಾಡಿ ಏನಾದರೂ ಇಮಿಡಿಯೇಟ್ ಇದು ಇದ್ದರೆ ಅಟೆಂಡ್ ಮಾಡಲಿಕ್ಕೆ ಆಗ್ತದೆ ಸೊ ಅವರಿಗೆ ಕೊಡು ಎಮರ್ಜೆನ್ಸಿ ಆದ್ರೂ ತಪ್ಪ ಅಗತ್ಯ ವಿಷಯ ಮಾತ್ರ ಅದು ಆ ವೆಹಿಕಲ್ ಇನ್ನೊಂದು ಮತ್ತೊಂದು ಏನಾದರೂ ಇದ್ದಿದ್ದರೆ ಅದರ ಡೀಟೇಲ್ಸ್ ಕೊಡಿ ಅಲ್ಲಿ ನಮ್ಮ ಇರೋ ಸ್ಟಾಫ್ಗಳಿಗೆ ನಾವು ಅದನ್ನು ಮಾಹಿತಿ ಕೊಡ್ತೀವಿ ಅವರಲ್ಲಿ ಅವರಿಗೆ ಫೆಸಿಲಿಟೇಟ್ ಮಾಡಲಿಕ್ಕೆ ಅನುಕೂಲ ಅದು 70 ಜನ ಸೀನಿಯರ್ ಸಿಟಿಜನ್ ಇದ್ದಾರಲ್ಲ 70 ಮೆಂಬರ್ 95 ಮನೆಗಳಲ್ಲಿ ಸೀನಿಯರ್ ಸಿಟಿಜನ್ ನಾವು 203 ಮನೆಯಂತೂ ಕವರ್ ಮಾಡಿದ್ದೇವೆ ಸರ್ವೆಯಲ್ಲಿ ಈ ಕಂಟೈನ್ಮೆಂಟ್ ಝೋನ್ ಅಂತ 95 ಇದ್ದಾರೆ 65 ಆಗ್ತದೆ ಟೋಟಲ್ 2 ನಾಟ್ ಕ್ಲಿಯರ್ಲಿ ಅದಿನ್ನೂ ನೋಡಬೇಕು ಸರ್ ಈಗ ಫಸ್ಟ್ ನೀವು ಅದನ್ನು ತಿಳ್ಕೊಳ್ಳಿ ಅಲ್ಲ 65 ಫಸ್ಟ್ ಈ ಕಂಟೈನ್ಮೆಂಟ್ ಝೋನ್ ಇದ್ದಂತ ಈ 95 ಅನ್ನು ಕರೆಕ್ಟ್ ಡೀಟೇಲ್ ಆಗಿ ತಿಳ್ಕೊಳ್ಳಿ ಎಷ್ಟು ಹೆರಿಗೆಯವರಿದ್ದಾರೆ ಎಷ್ಟು ಸೀನಿಯರ್ ಸಿಟಿಜನ್ಸ್ ಇದ್ದಾರೆ ಎಷ್ಟು 8 ವರ್ಷ ಒಳಪಟ್ಟಂಥ ಮಕ್ಕಳು ಎಷ್ಟಿದ್ದಾರೆ ಇದರಲ್ಲಿ ಅಸ್ತಮ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಪೇಷಂಟ್ಗಳು ಎಷ್ಟಿರ್ತಾರೆ ಟಿ ಬಿ ಅದು ಈ ಕಾಯ್ದೆಗೆ ಎಷ್ಟು ಜನ ಇರ್ತಾರೆ ಸೊ ಇದೊಂದು ಈಗ 95 ಮನೆಗೆ ಸಂಬಂಧಪಟ್ಟ ಒಂದು ಕ್ಲಿಯರ್ ಡೇಟಾ ನಿಮ್ಮ ಆರೋಗ್ಯ ಇಲಾಖೆಯಲ್ಲಿ ಇರಬೇಕು ಒಂದು ಸೆಕೆಂಡ್ ಪ್ರತಿಯೊಂದು ಮನೆಯಲ್ಲೂ ಕೂಡ ನೀವು ಹೇಳಬೇಕು ನೋಡಿ ಸೀನಿಯರ್ ಸಿಟಿಸನ್ ಅಲ್ಲಿ ಕೇರ್ಫುಲ್ ಆಗಿ ನೋಡಬೇಕು ನನ್ನ ಮನೆಯಲ್ಲಿ 60 ಮೆಂಬರ್ ಅಂತೇಳಿ ಅವರನ್ನು ನಾನು ಕೇರ್ಫುಲ್ ನನ್ನ ಮನೆಯಲ್ಲಿ ಒಳಗೆ ಮಾತಾಡಿಕೊಳ್ಳೋದಲ್ಲ ನಾನು ಅವ್ರ ಮನೆ ಒಳಗೆ ಇಟ್ಟುಕೊಂಡು ನಾನು ಇಲ್ಲಿ ಊರಿಡೀ ಸುತ್ತಾಡಿಕೊಂಡು ಮತ್ತೆ ನಾನು ಸಂಜೆ ಅವರ ಜೊತೆ ಕೂತ್ಕೊಂಡ್ರೆ ಮತ್ತೆ ಏನದು ಪ್ರಯೋಜನ ಅವರನ್ನು ಬಿಡ್ಬೋದಲ್ಲ ಸುತ್ತಾಡಲಿಕ್ಕೆ ಸೊ ಅಂಥವರನ್ನು ಈ ಒಂದು ಎಷ್ಟು ದಿವಸಗಳ ಕಾಲ ಸಪ್ರೇಟ್ ಆಗಿ ನಾವು ಯುವಕರು ಹೊರಗೆ ಹೋದವರು ಅವರ ಹತ್ತಿರ ಯಾರು ಸದ್ಯಕ್ಕೆ ಹೋಗಬಾರ್ದು
ದೂರದಲ್ಲೇ ನಿಲ್ಲಬೇಕು. ಸೊ ಇದೊಂದು ಹೆಲ್ತ್ ಸಂಬಂಧಪಟ್ಟ ಸ್ವಲ್ಪ ಜಾಗೃತಿಯಾಗಿ ಬರ್ತೀವಿ. ಮನೆಯಲ್ಲಿ ಒಂದು ಮಾಹಿತಿಯನ್ನು ಕೊಡಬೇಕು. ಅದು ಚೆನ್ನಾಗಿರೋ ಪ್ಯಾಂಪ್ಲೆಟ್ ಮಾಡಿ 95 ಮನೆಗೆ ನಾವಿಲ್ಲ ಅದನ್ನು ಅಲ್ಲ ಡೇಂಜರಸ್ ಆಗಿ ತೆಕ್ಕೊಳ್ಳೋದು. ಫಸ್ಟಿಗೆ ಒಂದು ಚೆನ್ನಾಗಿರೋ ಪ್ಯಾಂಪ್ಲೆಟ್ ಮಾಡಿಕೊಂಡು ಕಳಿಸ್ತೇವೆ. ಸಣ್ಣ ಮಕ್ಕಳನ್ನು ಕೂಡ ಇವತ್ತು ಇದೇ ರೀತಿ ಒಟ್ಟಾಗಿ ಮನೆಯ ಹೊರಗಿರುವವರು ಮತ್ತು ಮನೆಯಿಂದ ಹೊರಗೆ ಹೋಗಿ ಹೊರಗೆ ಬರುವವರು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಸ್ವಲ್ಪ ಜಾಗ್ರತೆಯಿಂದ ವ್ಯವಸ್ಥೆ ಮಾಡಿ ಇದಕ್ಕೆ ಅಲ್ವಾ. ಮತ್ತೆಲ್ಲ ಬಡವರ ಯಾವ ರೀತಿ ಇದ್ದಾರೆ 95 ಇದರಲ್ಲಿ ಈಗ ಮಾಸ್ಕ್ ಎತ್ಕೊಳ್ಳೋರು ಎಲ್ಲರ ನಾವು ಓದಲೆಲ್ಲ ಮಾಸ್ಕ್ ಇತ್ತು ಸರ್. ನಾವು ಓದ ಸರ್ವೆ ಮಾಡಿದ ನಾನು ಓದ ಮನೆಯಲ್ಲೆಲ್ಲ ಮಾಸ್ಕ್ ಪ್ರತಿಯೊಬ್ಬರದ್ದು ಮನೆಯಲ್ಲೆಲ್ಲ ಮನೆ ಪ್ರತಿಯೊಬ್ಬರದ್ದು ನಾನು ಓದಲಿ ಹೊರಗಿದೆ ನಾವು ಜೊತೆ ಹೋಗಬೇಕು ಅಂತೆಲ್ಲ ಇಲ್ಲಿ ಒಂದು ವಿಚಾರ ಇದೆ. ಆಯ್ತಾ, ಕಾಸುಂಟು, ಕಾಸು ಬ್ಯಾಂಕುಗಳು ಉಂಟು. ಹೆಣ್ಣು ಮಕ್ಕಳಿಗೆ ದೆಪ್ಪರಾಪನಂತೆ ಪರಿಸ್ಥಿತಿ ಅದಕ್ಕೆಂತ ಮಾಡೋದು. ಅವತ್ತೂಲೆ ಸಮಸ್ಯೆ ಬಂದಾಗ ಬಗ್ಗೆ ಸಂದು ಹೋಯ್ ATM ಅಡಿತ್ತೆ ಬೇಡ ನಮ್ಮದಂತದೆ ನಂಬರ್ ಹಾಕೊಂಡಂತೆ ನಂಬರ್ ಹಾಕ್ಲಿ ಕಾರ್ಡ್ ಕೊಡ್ಲ 5 ಜನ ಏನು ಇದು ಬಂದಿಲ್ಲ ಹಾಕೊಂಡ ತೆಪ್ಪಾರ ಅವನು ನನಗೆ ಅದು ಗೊತ್ತಲ್ಲ. ಮತ್ತೆ ಉಳ್ಳಾಗಡ್ಡಿ ಇತ್ತು ಹಾಕ್ಲಿಕ್ಕೆ ಬೇರೆ ಬೇರೆ ಬಿಸ್ನೆಸ್ ಎಲ್ಲ ಅವನ ಜನ ಅಂಗಡಿ ಗೂಡ ಅಂಗಡಿ ನನ್ನ ಅಂಗಡಿ ಇಟ್ಕೊಂಡು ನನ್ನ ಪೊಲೀಸರು ಯಾರು ಅಂಥದ್ದಿದ್ದರೆ ಅವ್ರು ಏನೋ ಸಾಮಾನು ಖಾಲಿ ಮಾಡಬೇಕಂತ ಅವನಿಗಿದ್ದರೆ ಅವ್ರಿಗೆ ಒಂದು ಮಣ್ಣು ಅವ್ರಿಗೆ ಟೈಮ್ ಕೊಡಿ. ಅವರು ಹೊರಗೆ ಹೋಗಿ ಆ ವಸ್ತುಗಳನ್ನೆಲ್ಲ ಅಂಗಡಿಯಲ್ಲಿ ಇಟ್ಟದ್ದು ಹಾಳಾಗೋ ಬದಲು ಅದನ್ನು ಮಾಡಲಿಕ್ಕೆಲ್ಲ ಅದನ್ನು ತಕೊಂಡು ಬಂದು ಮನೆಯಲ್ಲಿ ಅಲ್ಲಿ ಇಟ್ಕೊಂಡು ಬಂದು ಅವರಿಗೆ 1 ಅವರ್ ಒಂದು ಟೈಮ್ ಚೀಟ್ ಬಂದು ಟೈಮ್ ಕೊಟ್ಟು ಒಂದು ರಿಲ್ಯಾಕ್ಸ್ ಎಲ್ಲ ಏನಾಗ್ತದೆ ಅಂಗಡಿಯಲ್ಲಿದೆ ಅದು ಹಾಳಾಗ್ತದೆ ಕಾಯ್ದರಲ್ಲಿ ಅಸ್ತವ್ಯಸ್ತ. ಸೊ 1 ಅವರ್ ಟೈಮ್ ಕೊಟ್ಟರೆ ಒಂದು ಗ್ಯಾಪ್ ಟೈಮ್ ನೋಡಿಕೊಂಡು ಅಂಚೆ ಇದು ಸ್ವಲ್ಪ ನಿಲ್ಲಾಡು ಏರಾನ ಅಂಚಿತನ ಇದೇ ಅಂಗಡಿ ಉಂಟು ಅವರ ಪೂದೈನ ಕ್ಲಿಯರ್ ಬಂದು ಬರ್ತಲ್ಲ ಆಯ್ತು ಪುದಾದ ಚೀಟಿ ಹೋಗಿ ಇನ್ಸ್ಪೆಕ್ಟರ್ ಪಾತ್ರಲೆ ಒಂದೇ ಟೈಮಿಗೆ ಬರಬೇಕು. ಆ ಟೈಮ್ ರಪ್ಪಬೋದು ರಪ್ಪ ಬರೋದು ಅವಂದ ಯಾರು ಕೂಡ ಇದು ಮಾಡಿ ಹೋಗಬೇಡಿ. ಅದು ನಿಮಗೆ ಊರವರಿಗೆ ಬೇಕಾಗಿ ಮಾಡಿದಂಥ ವಿಚಾರ. ನನಗೆ ಕಾಲು ಜನ ಇದ್ದಾರೆ. ನಾಳೆ ಸಂಜೆ ಅಲ್ಲಿ ಹೋಗೋದಿದ್ರೆ ನಾನೊಂದು ಮಂಗಳೂರು ಬಿಟ್ಟು ಬರ್ತೇನೆ. ಏನೆಲ್ಲ ಒಂದು ಐಟಮ್ಸ್ ಬೇಕು ಅವರಿಗೆ ಅವನಿಗೆ ಮುಟ್ಟ ವ್ಯವಸ್ಥೆ ಮಾಡ್ಕೊಳ್ಳಿ. ಬುಕ್ಕ ಆ ಇಲ್ಲದಕ್ಕಲ ನೀವು ಕೂಡಿದ ದೂರ ದೀಪುನಿ ಅಗ್ಲ ಪಾತ್ರದ ಗುಂಡುನಿ ಅಂಚದಾನ ಮಾಡ್ಕೊಂಡು ಪೋಚಿ ಬಾಕ ಬುಕ್ಕ ಫ್ರೆಶ್ ಮಾಡಿದಿ ಪೂಜಾ ಫ್ರೆಶ್ ಇಲ್ಲದ ಒಬ್ಬನ ಸಂಬಂಧ ಅದನ್ನು ಉಂಟ ಸಾಮಾನ್ಯ ನೀರುಳ್ಳಿ ಅಕ್ಕ ಸಂಬಂಧ ಬಗೆಲ್ಲ ಆಯ್ತಾವಲ್ಲಿ ನಮ್ಗೆ ಆಶಾ ಕಾರ್ಯಕ್ಕೆ ನಂಬರ್ ಕೊಡ್ಲೆ ಅದಕ್ಕೆ ದಾದ ಬೋರ್ಡ್ ಬಂದಾಗ ಮೆಸೇಜ್ ಮಾಡ್ಪಾಡು ಐದು ಪದ ಮುಟ್ಟಾರೆ ಐದು ಆದ್ರೂ ಬಿಟ್ಟು ಮುಟ್ಟಾವೆ. ಅವಾಗ ಹೇಳಿದ್ರೆ ಅದು ಪರ್ಚೇಸ್ ಮಾಡಿ ಅಲ್ಲಿ ಕೆಳಗೆ ಕೊಟ್ಟರೆ ಅವ್ರ ಮೇಲೆ ಕೊಡ್ತಾರೆ. ಅದು ಹಂಚ ಕೊಡ್ತಾರೆ 6 ಗಾಡಿ ಕೊಟ್ಟು ಬರ್ಬೇಕ ಈಗ ಅಂಗಡಿ ವೆಹಿಕಲ್ ಪಾಸ್ ಯಾಕೆ ಅವ್ರು ಹೋಗಿ ಸಾಮಾನು ತರಬೇಕಲ್ಲ ಅವರ ವೆಹಿಕಲ್ ವೆಹಿಕಲ್ ಪಾಸ್ ಕೊಟ್ಟರೆ ಆಯ್ತು. ಆಯ್ತಾ ಪ್ರಕಾರ 12th ಡೇ ಆನಾಗ ಟೆಸ್ಟ್ ಮಾಡ್ತಾರೆ. 12th 5th ಡೇ ರ್ಯಾಂಡಮ್ ಆತ ಒಂದೇ ಜಿಲ್ಲೆ ಹೊರಗಡೆ ಮಾಡ್ಬೇಡ ಅಂದು ಸ್ವಲ್ಪ ಯಾರು ಹೆಂಗೆ ಮನಸ್ಸನ್ನು ಮನೆ ಎಲ್ಲ ಮಾಡ್ಕೊಡು ಜ್ವರ ಬಂದ್ರೆ ಕರ್ಕೊಂಡು ಏನಾದಂತ ಒಂದು ಸಿಂಪ್ಟಮ್ಸ್ ಇದ್ರೆ ಪುದರ್ ಕರೆಕ್ಟ್ ಕೊಡಲಿ ಅದಕ್ಕೆ ಇನ್ಸ್ಪೆಕ್ಟರ್ ನಮ್ಮ ಕೊರೋಡು ಸೊಂಪದೈನ ಇಲ್ಲದಕ್ಲೆಗೆ ಬೋಡಿತಿನ ಅಗತ್ಯ ವಸ್ತುలను ಒದಗಾಯರೆ ಪರಿಸರ ದಕ್ಲೆನ ಒಂಜಿ ತಂಡ ಮಲ್ತದ
ಅಕ್ಲೆಗ್ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಲ್ಪೋಡು ಪಂಡದ ಶಾಸಕರು ಶ್ರೀ ಯುಟಿ ಖಾದರ್ ಸೂಚನೆ ಕೊರಿಯರು. ಸೋಮೇಶ್ವರ ಗ್ರಾಮದ ಪಿಲಾರ್ ದಾರದ ಬಾಗಿಲು ಪ್ರದೇಶದಲ್ಲಿ ನನ್ನ ಹಿರಿಯ ಸಹೋದರಿಯವರಿಗೊಬ್ಬರಿಗೆ ಆ ಒಂದು ಸೋಂಕಿತರಾಗಿ ದೃಢಪಟ್ಟ ಕಾರಣ ಸರ್ಕಾರ ಇವತ್ತು ರೆವಿನ್ಯೂ ಇಲಾಖೆ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಹಾಗೂ ನಗರ ಸಂಸ್ಥೆಯ ಇಲಾಖೆಯ ಅಧಿಕಾರಿಗಳು ಸೂಕ್ತವಾದ ಬಂದೋಬಸ್ತು ಮಾಡಿ, ಒಂದು ಆ ಸೋಂಕಿತರು ಇವತ್ತು ಗುಣಮುಖರಾಗಬೇಕು, ಎರಡನೇದು ಯಾರಿಗೂ ಕೂಡ ಹರಡಿರಬಾರ್ದು, ಹರಡಿದರೆ ಅದು ಬಹುಶಃ ಪತ್ತೆ ಹಚ್ಚಿಕೊಂಡು ಅದಕ್ಕೆ ಕೂಡ ಚಿಕಿತ್ಸೆ ಆ ವ್ಯವಸ್ಥೆ ಆಗಬೇಕನ್ನೋ ಉದ್ದೇಶದಿಂದ ಎಲ್ಲ ರೀತಿಯ ಬಂದೋಬಸ್ತು ಮಾಡಿ ಇವತ್ತು ಆ ಒಂದು ಪ್ರದೇಶ ಲಾಕ್ಡೌನ್ ಮಾಡಿದೆ. ಲಾಕ್ಡೌನ್ ಮಾಡುವಾಗಲೂ ಕೂಡ ಪೊಲೀಸ್ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆಯವರು ಆದಷ್ಟು ಜನಸಾಮಾನ್ಯರಿಗೆ ಯಾವುದೇ ಮಾನಸಿಕ ಒತ್ತಡ ಒಳಪಡದಂಥ ರೀತಿಯಲ್ಲಿ ಇವತ್ತು ಅವ್ರಿಗೂ ನೆಮ್ಮದಿಯ 21 ದಿವಸ ಕಲಿಯುವಂಥ ಒಂದು ಪರಿಸ್ಥಿತಿಯನ್ನು ಕೂಡ ಬೇಕಾದ ರೀತಿಯ ಒಂದು ಸಹಕಾರ ಇವತ್ತು ಜನರಿಗೆ ಮಾಡಿ ಕೊಟ್ಟಿದೆ. ಇದಕ್ಕೆ ಅನುಗುಣವಾಗಿ ನಾವು ಇವತ್ತು ಒಂದು ಎಲ್ಲರ ಆ ಊರಿನ ಜನಪ್ರತಿನಿಧಿಗಳ, ಅದೇ ರೀತಿ ಹಿರಿಯ ಕಿರಿಯರ ಮತ್ತು ಎಲ್ಲ ವೇಳೆ ಇಲಾಖೆಯ ಅಧಿಕಾರಿ ವರ್ಗದ ಮೀಟಿಂಗನ್ನು ನಾವಿವತ್ತು ಕರೆದಿದ್ದೇವೆ. ನಮ್ಮ ಜೊತೆಯಲ್ಲಿ ನಮ್ಮ ನಗರಸಭಾ ಅಧ್ಯಕ್ಷರಾಗಿರುವಂಥ ರಾಜೀವ್ ಹುಚ್ಚಲ್ ಅವರು, ಎಸ್ ಸೋದನ್ ಅವರು, ಕಮಿಷನರ್ ವಾಣಿ ಆಳ್ವಾರ್ ಅವರು, ಅದೇ ರೀತಿ ನಮ್ಮ ಚೀಫ್ ಆಫೀಸರ್ ವಾಣಿ ಆಳ್ವಾರ್ ಅವರು, TH ಆದಂಥ ಸುಜಯರವರು, ಇನ್ನಿತ ಅಧಿಕಾರಿಗಳು ಕೂಡ ಇವತ್ತು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಸೊ ಆ ಪ್ರದೇಶ ಜನಸ ಭಾವನೆಯಲ್ಲಿ ಅವರ ಸಮಸ್ಯೆಯನ್ನು ಹಂತ ಬಗೆಹರಿಸಿಕೊಂಡು ಇನ್ನು 28 ದಿವಸ ಒಂದು ಕುಟುಂಬದ ರೀತಿಯಲ್ಲಿ ಅಲ್ಲಿರುವಂಥ ಜನಸಾಮಾನ್ಯರು ಮತ್ತು ಹೊರಗಿರುವಂಥ ಸಹಕಾರಗೊಳ್ಳುವಂಥ ನಮ್ಮ ಕಾರ್ಯಕರ್ತರ ಮಿತ್ರರು ಮತ್ತು ಅಧಿಕಾರಿಗಳು ಹಾಗೂ ನಮ್ಮ ಜನಪ್ರತಿನಿಧಿ ಒಂದೇ ಕುಟುಂಬದ ರೀತಿಯಲ್ಲಿ 21 ದಿವಸ ಜೊತೆಯಾಗಿ ಕೆಲಸ ಮಾಡಿಕೊಂಡು ಅವರಿಗೆ ಯಾವುದೇ ರೀತಿಯ ಒಂದು ಅಡಾಚಾರದ ಗೊಂದಲ ಆಗದ ರೀತಿಯಲ್ಲಿ ಮತ್ತು ಆರೋಗ್ಯಕ್ಕೆ ಪೂರಕವಾದ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಜೊತೆಯಾಗಿ ಶ್ರಮಿಸಲಿಕ್ಕೆ ಇವತ್ತು ಚರ್ಚೆ ಮಾಡಿದ್ದೇವೆ. ಅದಕ್ಕೆ ಅನುಗುಣವಾಗಿ ನಮ್ಮ ಕೆಲಸನ ಕೈಗೊಳ್ತೇವೆ. ಅಲ್ಲದೆ ಆ ಪ್ರದೇಶದಲ್ಲಿ ಒಂದು ಸಾಮೂಹಿಕ ರ್ಯಾಂಡಮ್ ಚೆಕಪ್ ಕೂಡ ಇದು ಆರೋಗ್ಯ ಇಲಾಖೆ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಪ್ರದೇಶಕ್ಕೆ ಇವತ್ತು ಆರೋಗ್ಯ ಇಲಾಖೆ ಹೋಗಿ ಆ ಒಂದು ರ್ಯಾಂಡಮ್ ಸ್ವಾಪ್ ಚೆಕಪ್ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಆಶಾ ಕಾರ್ಯಕರ್ತರಿಗೆ NMಗಳು ಕೂಡ ಇವತ್ತು ತಮ್ಮ ಕೆಲಸವನ್ನು ಇವತ್ತು ಈಗಾಗಲೇ ನಿರ್ವಹಿಸಲಿಕ್ಕೆ ಪ್ರಾರಂಭ ಇವತ್ತು ಮಾಡಿದ್ದಾರೆ. ಎಲ್ಲರೂ ಕೂಡ ತಮ್ಮ ಸಂಪೂರ್ಣವಾದ ಸಹಕಾರ ಕೊಡಬೇಕಂತ ನಾವು ಇವತ್ತು ಕೇಳಿಕೊಂಡು ಆ ಒಂದು ಸೋಂಕಿತರ ಮನೆ ಏನಿದೆ ಮತ್ತು ಕುಟುಂಬಸ್ಥರು ಯಾರಿದ್ದಾರೆ, ಅದರ ಸಂಬಂಧಿಗಳಲ್ಲಿ ಯಾರಿದ್ದಾರೆ ಅವರನ್ನು ಒಂದು ನಿರ್ಲಕ್ಷಿಸುವುದ ಅಥವಾ ಅವರನ್ನೊಂದು ಬಾಯಿಂದ ದೂರ ಇಡುವಂಥ ಒಂದು ವ್ಯವಸ್ಥೆಯ ಯಾರು ಕೂಡ ಇವತ್ತು ಮಾಡಬಾರ್ದು. ಆ ಮಾನವೀಯತೆಯಿಂದ, ಕರುಣೆಯಿಂದ ಅವರ ಗುಣಮುಖರಾಗಬೇಕು ಮತ್ತು ಅವ್ರು ನಮಗೆ ಇರಬೇಕು ಮತ್ತು ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಎಲ್ಲರೂ ಕೂಡ ಇವತ್ತು ನೋಡಿಕೊಂಡು ಮುಂಜಾಗ್ರತೆ ವಹಿಸ್ಕೊಳ್ಬೇಕಂತ ಹೇಳಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. 95 ಹೌಸಸ್ ಇದೆ. ಆ 95 ಹೌಸಸ್ನವರು 95 ಮನೆಯವರು ಪ್ಲಸ್ ನಮ್ಮ ಪೊಲೀಸ್ ಅಧಿಕಾರಿಗಳು, ನಮ್ಮ ಚೀಫ್ ಆಫೀಸರ್ ಅವರು, ಹೆಲ್ತ್ ಡಿಪಾರ್ಟ್ಮೆಂಟ್, ರೆವೆನ್ಯೂ ಡಿಪಾರ್ಟ್ಮೆಂಟ್, ಅಗತ್ಯತೆ ಇರುವಂಥ ನಮ್ಮ ಏನು ವಸ್ತುಗಳಲ್ಲಿ ಸಪ್ಲೈ ಮಾಡಬೇಕು ಅವರು ಒಂದು ಟೀಮ್ ಮಾಡಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿದರೆ ಎಲ್ಲ ಏನೇ ವಿಚಾರಗಳು ಕೂಡ ಆ ಸಂಬಂಧಪಟ್ಟಾಗೆ ತಕ್ಷಣ ಇವತ್ತು ಎಲ್ಲರಿಗೂ ಗೊತ್ತಾಗ್ತದೆ ವಿಚಾರಕ್ಕೆ, ಅವರಿಗೆ ಕೂಡ ಒಂದು ಮಾಹಿತಿ ಬರ್ತದೆ. ಸೊ ಒಂದು ವಾಟ್ಸಪ್ ಗ್ರೂಪ್ ಮುಖಾಂತರ ಆ ಒಂದು ಕೆಲಸ ನಾವು ನಿರ್ವಹಿಸ್ತೀವಿ. ಸೋಮೇಶ್ವರ ಪುರಸಭಾ ಅಧ್ಯಕ್ಷರು ಶ್ರೀ ರಾಜೇಶ್ ಹುಚ್ಚಲ್ ಪಾತ್ರೊಂದು ಸೊನ್ಪತೈನ ಇಲ್ಲದಕ್ಲೆಗೂ ಒಬ್ಬೇ ರೀತಿಯ ತೊಂದರೆ ಆಗುವುದಿಲ್ಲಕ ವ್ಯವಸ್ಥೆ ಮಲ್ಪೋಕೊಂಡು ತಿಳಿಪಾಯರು. ಮಂಗಳೂರಿನ ಈ ಸೋಮೇಶ್ವರ ಗ್ರಾಮ ವ್ಯಾಪ್ತಿಯಲ್ಲಿ ಒಂದೆರಡು ದಿನಗಳಿಂದ ಕೊರೋನಾದ ಒಂದು ಸೋಂಕು ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ ಬಂದಿದ್ದು ನಮಗೆ ಒಂದು ಆಘಾತಕಾರಿಯಾಗಿದೆ. ಈ ಸಂದರ್ಭದಲ್ಲಿ ನಾವು ಹೇಳಬೇಕಿದ್ರೆ ಜನಸಾಮಾನ್ಯರಿಗೆ ಸ್ವಲ್ಪ ಮುಂಚಿತವಾಗಿ ನಮ್ಮ ಮಾಧ್ಯಮಗಳ ಮೂಲಕ ಸೋಮೇಶ್ವರ ವ್ಯಾಪ್ತಿಯಲ್ಲಿ ಕೊರೋನಾ ಸೋಂಕು ಬಂದಿದೆ ಅಂತ ಹಿನ್ನೆಲೆಯಲ್ಲಿ ಅವರಿಗೆ ಅದರ ಮಾಹಿತಿಯನ್ನು ನೀಡಿದರು. ಆ ನೀಡಿದ ಸಂದರ್ಭದಲ್ಲಿ ಇವತ್ತು ಸೀಲ್ ಡೌನ್ ಆದ ಈ ಸೋಮೇಶ್ವರದ ಪಿಲಾರ್ ಭಾಗದಲ್ಲಿ ಜನಸಾಮಾನ್ಯರಿಗೆ ಸ್ವಲ್ಪ ಅವರವರ ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕಿದಂತಾಗಿದೆ. ನಾವು ಹೇಳೋದು ಇಷ್ಟೇ, ನಮ್ಮ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಎಲ್ಲ ಪ್ರಜ್ಞಾವಂತ ನಾಗರಿಕರಲ್ಲಿ ಇನ್ನು ಮುಂದಿನ ದಿನಗಳು 14+14 ದಿವಸ ನಾವು ಸೀಲ್ ಡೌನನ್ನು ಮಾಡಲಿಕ್ಕೆ ಜಿಲ್ಲಾಧಿಕಾರಿಯವರ ಅನುಮತಿ ಮೇರೆಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಆದರೆ ಜನಸಾಮಾನ್ಯರಿಗೆ ಯಾರಿಗೂ ಕೂಡ
ಅವರ ದಿನನಿತ್ಯದ ಕೆಲಸಗಳಿಗೆ ಆಹಾರದ ವ್ಯವಸ್ಥೆ ಆಗಲಿ ಯಾವುದಕ್ಕೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಪುರಸಭೆ ಅವರಿಗೆ ಅಭಾರಿಯಾಗಿದೆ. ಏನಾದರೂ ಆ ಸ್ವಂತ ಸಮಸ್ಯೆ ಬಂದಲ್ಲಿ ಅದಕ್ಕೆ ಮುಂಚಿತವಾಗಿ ನಾವು ಆ ಪರಿಸರದ ಕೆಲವು ನಾಗರಿಕರನ್ನು ತೆಗೆದುಕೊಂಡು ಅವರಿಗೆ ಮುಟ್ಟಿಸುವಂಥ ಕೆಲಸಗಳು, ಆಹಾರದಾಗಲಿ ಹಾಲಾಗಲಿ ಅವರಿಗೆ ಮೆಡಿಕಲ್ಗೆ ಹೋಗುವಂಥದ್ದಾಗಲಿ ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕಾ ಆ ರೀತಿಯಲ್ಲಿ ನಾವು ಕೂತು ಅವರಿಗೆ ಇದನ್ನು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿಯವರು ಅದೇ ರೀತಿ ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ದಿನನಿತ್ಯ ಆ ಬಗ್ಗೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಜನಸಾಮಾನ್ಯರಿಗೆ ನನ್ನದೊಂದು ವಿನಂತಿ ಏನಂತ ಹೇಳಿದರೆ, ನಮ್ಮ ಆಶಾ ಕಾರ್ಯಕರ್ತರು ತಮ್ಮ ಮನೆಗೆ ಸಂಪರ್ಕವನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಗೊಂದಲ ಆಗದೆ ಅವರಿಗೆ ಸಹಕಾರವನ್ನು ಕೊಡಿ. ಯಾಕೆಂತೇಳಿದರೆ ಅವರು ನಮ್ಮ ಮುಂದೆ ಬಂದಾಗ ಅವರಲ್ಲಿ ನಮ್ಮ ಮಾಹಿತಿಯನ್ನು ಕೊಟ್ಟಾಗ ನಮ್ಮ ಆರೋಗ್ಯ ಸರಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಪೊಲೀಸ್ ಇಲಾಖೆ ಕೂಡ ಅಷ್ಟೇ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಎದೆ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾವು ಸಹಕಾರವನ್ನು ನೀಡಿಕೊಂಡು ಮುಂದಿನ ದಿನಗಳಲ್ಲಿ ಈ ಗ್ರಾಮದಲ್ಲಿ ಅದು ಕೊರೋನಾ ಸೋಂಕು ಅಳಿದು ಹೋಗಲಿ, ನಮ್ಮ ಹತ್ತಿರ ಬರದೇ ಇರಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ. ಸೋಮೇಶ್ವರ ಪುರಸಭಾ ಆಯುಕ್ತರು ಶ್ರೀಮತಿ ವಾಣಿ ವಿ ಆಳ್ವ, ಎಸಿಪಿ ಶ್ರೀ ಕೋದಂಡರಾಮ ಸಭೆದ ಮುತಾಲಿಗೆ ಹಿಡಿತದು ತಂಟ್ಲನ ಸಲಹೆ ಸೂಚನೆಲೆಂ ಕೊರಿಯರು. ಇದರಂದು ಬೆಳಿಗ್ಗೆ 11 ಗಂಟೆಗೆ ನಮಗೆ ಪ್ರಕರಣ ಪತ್ತೆಯಾದ ಸ್ಥಳಕ್ಕೆ ನಾವು ಭೇಟಿ ನೀಡಿದ್ದೇವೆ. ಅಲ್ಲಿ ಹೋಗಿ 100 ಮೀಟರ್ ಕಂಟೈನ್ಮೆಂಟ್ ಝೋನು ಹಾಗೂ 1 ಕಿಲೋಮೀಟರ್ ಹಾಗೂ 5 ಕಿಲೋಮೀಟರ್ ಬಫರ್ ಝೋನ್ನ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದ್ದೇವೆ. ಅಪರಾಹ್ನ 1:30ಕ್ಕೆ ಸೋಂಕಿತರನ್ನು ಅವೆಲ್ಲ ಹಾಸ್ಪಿಟಲ್ಗೆ ಸಾಗಿಸಲಾಗಿದೆ. ಅದೇ ಸಂದರ್ಭದಲ್ಲಿ 6 ಜನ ಮನೆಯವರು ಮತ್ತು ಸೋಂಕಿತರ ಜೊತೆ ಪ್ರಥಮ ಸಂಪರ್ಕದಲ್ಲಿದ್ದ 3 ಜನ ಚಾಲಕರನ್ನು ಕ್ವಾರಂಟೈನಿಗಾಗಿ ESI ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿದೆ. ಅಪರಾಹ್ನ ಒಳ್ಳೇದಕ್ಕೆ ಬರ್ತಾರೆ. ಅದೊಂದು ದೊಡ್ಡ ಕೋಆಪರೇಷನ್ ನಿಮ್ಮಲ್ಲಿ ಇರಬೇಕು. ಏನೇನೊಂದು ಸರ್ಕಾರ ಮಾಡ್ತಿದೆ ಎಲ್ಲ ನಿಮ್ಮ ಅಲ್ಲಿರ್ತಕ್ಕಂಥ ನಾಗರಿಕರಿಗೆ ಅನುಕೂಲ ಆಗೋಂಥದ್ದಕ್ಕೆ ಮಾಡ್ತಾರೆ. ಈಗ ನೀವೆಲ್ಲ ಧೈರ್ಯವಾಗಿದ್ದೀರಿ, ಟೆಸ್ಟ್ ಆಗಿಲ್ಲ, ಟೆಸ್ಟ್ ಆದರೆ ಬಂದುಬಿಡ್ಬೋದು. ಈಗ ಅದು ನಿಮ್ಮಲ್ಲೇ ಇರಲಿ, ಮನಸ್ಸಲ್ಲಿ ಜಾಸ್ತಿ ಆಗಬಾರ್ದು. ಹಾಗಾಗಿ ನಾವು ಮಾಡ್ತಾರೆ. ಈಗ ಸ್ಮಾರ್ಟ್ ಸಿಟಿನಲ್ಲಿ ನಮ್ಮ MLA ಸರ್ ಮಾತು ನಮ್ಮ ಮಾತೆಲ್ಲ ಕೇಳಿದ್ರು ಎಲ್ಲರೂ ವಾಸಿ ಆಗ್ಬಿಟ್ಟು ನೆಮ್ಮದಿಯಾಗಿದೆ. ಒಂದು 15 ದಿವಸ ನೀವು ಮನಸ್ಸು ದೊಡ್ಡದು ಮಾಡಿಕೊಂಡು ದೇವರ ಮೇಲೆ ಭಾರ ಹಾಕಿ ನೀವು ಅಲ್ಲೇ ಇದ್ಬಿಡ್ಬೇಕು. ನಿಮ್ಗೇನು ಅನುಕೂಲ ಇದೆ ನಾವು ಮಾಡ್ತೀವಿ. ನಿಮಗೇನು ತೊಂದರೆ ಇದೆ, ಏನು ವಸ್ತುಗಳು ಬೇಕಾಗಿದೆ, ಅಗತ್ಯ ಸಾಮಾನುಗಳಿದೆ, ಅವೆಲ್ಲನೂ ನಾವು ಜಿಲ್ಲಾಡಳಿತದ ವತಿಯಿಂದ ನಾವು ಮಾಡಲಿಕ್ಕೆ ತಯಾರಿದ್ದೀವಿ. ಮತ್ತು ನಮ್ಮ MLA ಸರ್ಗೂ ನೀವು ಫೋನ್ ಮಾಡಿ ಹೇಳ್ಬೋದಲ್ಲ, ನಮ್ಮ ಪೊಲೀಸ್ ಇಲಾಖೆ ಹಿಂಗಿದೆ ಅದಿದೆ, ನಾವೆಲ್ಲ ಮಾಡಿ ಕೋಆಪ್ರೇಟ್ ಮಾಡ್ಕೊಂಡೇ ಮಾಡಿದ್ವಿ. ಕೆಲವು ಅಂಗಡಿಗಳು ಸ್ಮಾರ್ಟ್ ಸಿಟಿನಲ್ಲಿ ಕ್ಲೋಸ್ ಆಗಿತ್ತು, ಅಲ್ಲಿ ಬಟ್ಟೆಗಳಿತ್ತು. ಅವ್ರು ಹೇಳಿದ್ರು ಸರ್ ಮಳೆ ಬಂದರೆ ಎಲ್ಲ ಮದುವೆ ಬಟ್ಟೆಗಳೆಲ್ಲ ಇದ್ದಾವೆ, ಹೋಗ್ಬಿಡ್ತಾರೆ. ನಾನೇ ವಾಪಸ್ ಮಾಡಿ ತೆಗೆಸ್ಕೊಟ್ವಿಲ್ಲ. ಎಲ್ಲ ರೀತಿ ಅನುಕೂಲ ಮಾಡಿಕೊಡ್ತೀವಿ. ನಿಮ್ಮ ಒಳ್ಳೆಯದಕ್ಕೆ ನಾವು ಮಾಡ್ತಾಯಿದ್ದೀವಿ ಅಂತ ಮನಸ್ಸಲ್ಲಿ ಇರಬೇಕು ಅಷ್ಟೇ. ಆಶಾ ಕಾರ್ಯಕರ್ತರು ಬಂದರೆ ದಯಮಾಡಿ ಅವ್ರಿಗೆ ಎಲ್ಲರೂ ಕೋಆಪ್ರೇಟ್ ಮಾಡಿ. ಅವ್ರು ನಿಮ್ಮ ಕೆಲಸಕ್ಕೋಸ್ಕರ ಅಲ್ಲ, ನಮ್ಮ ಸರ್ಕಾರದಿಂದ ಮತ್ತು ಜೊತೆಗೆ ಬೆಳಿಗ್ಗೆ ಸಾಯಂಕಾಲ ಅದಕ್ಕೆ ಅವ್ರದ್ದು ತುಂಬ ಕೆಲಸ ಇದೆ. ಸರ್ವೆ ಮಾಡಬೇಕು, ಎಲ್ಲ ರಿಪೋರ್ಟ್ಸ್ಗಳು ಕೊಡಬೇಕು. ಹಾಗಾಗಿ ಮತ್ತು ಪೊಲೀಸ್ನವ್ರು ಏನಾದರೂ ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ನಮ್ಮವ್ರು ಇರ್ತಾರೆ, ಕೆಲವರು ಯಾರೋ ಒಬ್ಬೊಬ್ಬರು ಮಾತಾಡ್ತಾರೆ. ನೀವೇನೋ ಅವ್ರ ಹತ್ರ ಆರ್ಗ್ಯುಮೆಂಟ್ಸ್ ಮಾಡಿಬಿಡಿ, ನನಗೆ ಫೋನ್ ಮಾಡಿ. ಒಂದು ಸಾಧ್ಯವಾದರೆ ಒಂದು ವಾಟ್ಸಪ್ ಗ್ರೂಪ್ ಮಾಡಿಸೋಣ ಏನು ಸರ್, ವಾಟ್ಸಪ್ ಗ್ರೂಪ್ ಮಾಡಿಸ್ಬಿಟ್ಟು ನಿಮ್ಮದು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀರಿ, ನಾವು ನೋಡ್ತಾ ಇರ್ತೀವಿ. ಮೀಟಿಂಗಲ್ಲಿದ್ದರೂ ಒಂದು ಬಂದ ತಕ್ಷಣ ನೋಡ್ತೀವಿ. ಅದು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ನಾವು ಮಾತಾಡಿ ನಿಮ್ಗೆ ಅನುಕೂಲ ಮಾಡಲಿಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ ಅನ್ನೋ ಮಾತನ್ನ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ.